ಮನೆಯ ಕಷ್ಟಗಳನ್ನ ನೇರವಾಗಿ ಕಾಣುವ ಅವಕಾಶ ಸಾಧ್ಯವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅವರು ಮುಲ್ಕಿ ಮೂಡಬಿದ್ರೆಯ 221 ಬೂತ್ಗಳ ಅಧ್ಯಕ್ಷರ ಮನೆಗಳಲ್ಲಿ ನಾಮಫಲಕ ಅಳವಡಿಸುವ ಕಾರ್ಯಕ್ರಮದ ಸಮಾರೋಪದಲ್ಲಿ ಮಾತನಾಡಿ 2 ವರ್ಷದ ಹಿಂದೆ ಕೇರಳದ ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ರಾಷ್ಟ್ರದ ಅಧ್ಯಕ್ಷ ಅಮಿತ್ ಶಾ ಬಂದು ಹೋಗಿದ್ರು. ಇದು ಬಿಜೆಪಿ ಪಕ್ಷದಲ್ಲಿ ಮಾತ್ರ ಸಾಧ್ಯ, ಕಾಂಗ್ರೆಸ್ನಿಂದ ಇದು ಅಸಾಧ್ಯದ ಮಾತು. ಮತಗಟ್ಟೆಯ ಎಲ್ಲಾ ಅಧ್ಯಕ್ಷರ ಮನೆಗೂ ಭೇಟಿ ನೀಡಿ ನಾಮಫಲಕ ಅಳವಡಿಸುವ ಮೂಲಕ ಶಾಸಕ ಉಮನಾಥ್ ಕೋಟ್ಯಾನ್ ಹಾಗೂ ಮಂಡಲ ಅಧ್ಯಕ್ಷ ಸುನಿಲ್ ಆಳ್ವರ ತಂಡದಿಂದ ಎಲ್ಲಾ ಅಧ್ಯಕ್ಷರ ಮನೆಗೆ ಭೇಟಿ ನೀಡಿದ ರಾಜ್ಯದಲ್ಲೇ ಮೊದಲ ವಿಧಾನಸಭಾ ಕ್ಷೇತ್ರವಾಗಿ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಮೂಡಿ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲು ಕೆಲಸವಿಲ್ಲ, ಎಲ್ಲಾ ಕಡೆಗಳಲ್ಲಿ ಅಧಿಕಾರ ಕಳೆದುಕೊಂಡಿದ್ದು ಈಗ ಪಂಜಿನ ಮೆರವಣಿಗೆಯಲ್ಲಿ ತೊಡಗಿಕೊಂಡಿದೆ ಎಂದು ಲೇವಡಿ ಮಾಡಿದ ಅವರು ಬಿಜೆಪಿ ಯಾವುದೇ ಕಾರಣಕ್ಕೆ ದೇವಾಲಯಗಳ ತೆರವಿಗೆ ಅವಕಾಶ ನೀಡಲ್ಲ ಎಂದರು. ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯ ಆ ಬೂತ್ ಅಧ್ಯಕ್ಷನ ಕ್ರಿಯಾಶೀಲತೆ ಮುಖಾಂತರವಾಗಿ ನಮ್ಮ ಪಾರ್ಟಿ ಬೆಳೀತದೆ. ಹಾಗೆ ನಮ್ಮ ಪಾರ್ಟಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಬೆಳೆಯುತ್ತದಲ್ಲ, ನಮ್ಮ ಪಾರ್ಟಿ ಮುಖ್ಯಮಂತ್ರಿಗಳ ಮನೆಯಿಂದ ಬೆಳೆದದ್ದಲ್ಲ, ನಮ್ಮ ಪಾರ್ಟಿ ರಾಜ್ಯಾಧ್ಯಕ್ಷರ ಮನೆಯಿಂದ. ಬೂತ್ ಅಧ್ಯಕ್ಷ ಮತ್ತು ಶಾಸಕರ ಜೊತೆ ಸಂಬಂಧಗಳ ಸುಧಾರಣೆ ಆಗುತ್ತೆ, ಶಾಸಕ ಮತಗಟ್ಟೆಗಳ ದರ್ಶನದ ಮುಖಾಂತರ ಮತದಾರರ ಬಳಿಗೆ ಹೋದಾಗುತ್ತೆ ಅನ್ನುವಂತ ಅನ್ವಯಿಸಿ ಒಂದು ಚಿಂತನೆ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಎಲ್ಲ ಶಾಸಕರು ಪ್ರಾರಂಭ ಮಾಡಿದ್ರು. ರಾಜ್ಯದಲ್ಲಿ 221 ಸಂಪೂರ್ಣವಾಗಿರ್ತಕ್ಕಂಥ ಮತಗಟ್ಟೆಗೆ ಹೋಗಿರುವ ಶಾಸಕ ಮತ್ತು ಮತಗಟ್ಟೆಯ ಕಾರ್ಯವನ್ನು ಮೊದಲ ಬಾರಿಗೆ ಮುಗಿಸಿದವರು ನಿಮ್ಮ ಮುಲ್ಕಿ ಕೋಟ್ಯಾನ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಸುನೀಲ್ ಆಳ್ವ ಮತ್ತು ಅವರ ಇಡೀ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಹಜ ಕಾರ್ಯದ ಒತ್ತಡ ಶಾಸಕರುಗಳಿಗೂ ಅಧಿವೇಶನಗಳಿದ್ವು. ಒಬ್ಬ ಶಾಸಕ ಅಂತ ಹೇಳಿದರೆ 10 ಕಾರ್ಯಕ್ರಮಗಳು ಇರ್ತವೆ, ಸರ್ಕಾರಿ ಕಾರ್ಯಕ್ರಮಗಳು, ಮಂತ್ರಿಗಳು ಬರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು. ಆದ್ರೆ ನಿರಂತರವಾಗಿ 10 ದಿನಗಳ ಕಾಲ ಪ್ರವಾಸವನ್ನ ಪಾರ್ಟಿಗೆ ಕೊಟ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಪ್ರತಿಯೊಂದು ಮತಗಟ್ಟೆಯ ಅಧ್ಯಕ್ಷನ ಮನೆ ಬಾಗಿಲಿಗೆ ನಡ್ಕೊಂಡು ಹೋಗಿ ಆ ಕಾರ್ಯದಲ್ಲಿ ಮತಗಟ್ಟೆಯ ಅಧ್ಯಕ್ಷನಿಗೆ ಆಗಿರ್ತಕ್ಕಂಥ ಖುಷಿ ನನ್ನ ಖುಷಿ ಆನಂದ ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥದ್ರಲ್ಲಿ ಉಮನಾಥ್ ಕೋಟ್ಯಾನ್ ಬಹಳ ಪ್ರಮುಖರು, ವಿಶೇಷವಾಗಿ ಸುನಿಲ್ ಯೋಜನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಯಾಕೆ ಈ ಕಲ್ಪನೆಗಳು? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆಧಾರಿತವಾಗಿರ್ತಕ್ಕಂಥ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಆತ್ಮ ಯಾವುದು ಹೇಳಿದ್ರೆ ಮತಗಟ್ಟೆಯ ನನಗೆ ಆತ್ಮ. ಹಾಗಾಗಿ ಆತ್ಮ ಸರಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಅದರ ಚಟುವಟಿಕೆಗಳು ವಿಸ್ತಾರ ಆಗುತ್ತೆ. ಹಾಗಾಗಿ ಆತ್ಮ ಯಾರು ಹೇಳಿದ್ರೆ ಮತಗಟ್ಟೆಯ ಅಧ್ಯಕ್ಷ ಪಾರ್ಟಿಗೆ ಆತ್ಮ. ಹಾಗಾಗಿ ಆತ್ಮದ ಪೂಜೆ ಮಾಡಿದ್ರೆ ಮಾತ್ರ ಆ ಪಾರ್ಟಿಗೆ ಭವಿಷ್ಯತ್ ಅನ್ನತಕ್ಕಂಥ ಪರಿಕಲ್ಪನೆಗಳನ್ನು ಕಂಡವನ ಸುಪ್ರೀಂ ಕೋರ್ಟ್ 2010ರಲ್ಲಿ ಆದೇಶ ಮಾಡಿತು. ಆಗ ಯಡಿಯೂರಪ್ಪ ಸರ್ಕಾರ ಇತ್ತು. ಆಗ ಒಡೆಯಲಾಗಿ ನಿಲ್ಲಿಸಿದ್ದು ಯಡಿಯೂರಪ್ಪ ಸರ್ಕಾರ ಒಂದೇ ಒಂದು ದೇವಸ್ಥಾನಗಳನ್ನು ನಾಶ ಆಗಲಿಕ್ಕೆ ಬಿಡಲಿಲ್ಲ, ವರದಿ ಮಾಡಿದ್ರು. 2014-15 ನಿಮ್ಮ ಸರ್ಕಾರ ಇತ್ತು, ಅಫಿಡವಿಟ್ ಹಾಕಬೇಕಿತ್ತು. ಕಾಂಗ್ರೆಸ್ ಸಿದ್ದರಾಮಯ್ಯ ಅಫಿಡವಿಟ್ ಹಾಕಲಿಲ್ಲ ಸುಪ್ರೀಂ ಕೋರ್ಟ್ಗೆ. ಅದರ ಪರಿಣಾಮವನ್ನು ಸುಪ್ರೀಂ ಕೋರ್ಟ್ ಹೇಳಿತು, ಯಾವುದೋ ಅಧಿಕಾರಿ ತಲೆತಿದ್ದು ಮಾಡಿದ. ಆದರೆ ಇವತ್ತು ನಾನು ಬೊಮ್ಮಾಯಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಒಂದೇ ಒಂದು ದೇವಸ್ಥಾನಗಳನ್ನು ನಾಶ ಮಾಡಿದ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಬಿಲ್ ಅನ್ನು ಪಾಸ್ ಮಾಡಿದ್ರಪ್ಪ. ಅದಕ್ಕೆ ಬೊಮ್ಮಾಯಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಉಮನಾಥ್ ಕೋಟ್ಯಾನ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಬಿಲ್ಲಿನ ಪರವಾಗಿ ಇವತ್ತು ಕೈ ಎತ್ತಿದ್ದಾರೆ, ಬಿಲ್ಲಿನ ಪರವಾಗಿ ಮಾತಾಡಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸರ್ಕಾರ, ನಿಮ್ ಸರ್ಕಾರ ಇದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾತಾಡ್ತಿದ್ರಿ? ಮಾತಾಡ್ತಿದ್ರಿ, ಮೆರವಣಿಗೆ ತೆಗೆದಿದ್ರಿ. ಆಚೆ ನಿಮಗೆ ಹಿಂದೂ ಸಮಾಜದ ಪರವಾಗಿರ್ತಕ್ಕಂಥ ಯಾವ ಹೋರಾಟದಲ್ಲಿ ನಿಮ್ಮ ಕಾಲಘಟ್ಟದಲ್ಲಿ ಇದೇ ಸಿದ್ದರಾಮಯ್ಯ ನೀವು ಪಂಜಿನ ಮೆರವಣಿಗೆ ತೆಗೆದವರಲ್ಲಿ ನನ್ನ ಪ್ರಶ್ನೆ ಇದೆ. ಇನ್ನು ಶಾಸಕ ಉಮನಾಥ್ ಕೋಟ್ಯಾನ್ ಮಾತನಾಡಿ, ಈಗ ಯಾವುದೇ ಚುನಾವಣೆ ಇಲ್ಲ, ಆದರೂ ಈ ಭೇಟಿ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದೆ. ಪಕ್ಷ ಸಂಘಟನೆಗಾಗಿ ಬಲಿದಾನವಾದವರನ್ನು ಕೂಡ, ನಿಸ್ವಾರ್ಥವಾಗಿ ಪಕ್ಷಕ್ಕಾಗಿ ದುಡಿದವರನ್ನು ಕೂಡ ನೆನಪಿಸಿಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಕ್ಷೇತ್ರದಲ್ಲಿ 800 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾರ್ಯಗಳಾಗಿದ್ದು, ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಸಂದರ್ಭ ಎಲ್ಲರೂ ಸಂತೋಷದಿಂದ ಸ್ವಾಗತಿಸಿದ್ದಾರೆ ಎಂದರು. ಇನ್ನು ಮೆನ್ನಬೆಟ್ಟು ಶಕ್ತಿ ಕೇಂದ್ರದ ಬೂತ್ ಅಧ್ಯಕ್ಷರಾದ ಗಿರೀಶ್ ಹಾಗೂ ಕೊಂಡೇಲ ಲೋಕಯ್ಯ ಸಾಲಿನ ಅವರ ಮನೆಗೆ ತೆರಳಿ ನಾಮಫಲಕ ಅಳವಡಿಸಲಾಯಿತು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್, ಮುಲ್ಕಿ ಮೂಡಬಿದ್ರೆ ಮಂಡಲ ಅಧ್ಯಕ್ಷ ಸುನಿಲ್ ಆಳ್ವ, ಕಾರ್ಯದರ್ಶಿ ಕೇಶವ ಕರ್ಕೇರ, ಗೋಪಾಲ ಶೆಟ್ಟಿಗಾರ್, ಈಶ್ವರ್ ಕಟೀಲ್, ಮನ್ನಬೆಟ್ಟು ಶಕ್ತಿ ಕೇಂದ್ರದ ಕೊಡೆತ್ತೂರು ದಾಮೋದರ ಶೆಟ್ಟಿ, ಸುದೀಪ್ ಅಮೀನ್ ಮತ್ತಿತರರು ಉಪಸ್ಥಿತರಿದ್ದರು. ದೇವದುರ್ಲಭ ಕಾರ್ಯಕರ್ತರ ನಡೆಗೆ ಅವರ ಪೋಡು ಹೊರಕದ ಪೋದು ಅರ್ಧ ಗಂಟೆ ನೋಡಿ ಸುರಿದು ಪಾತ್ರೆಡು ಬಂದು ಒಂದೇ ಒಂದು ಉದ್ದೇಶ ನಿಖಲನಿಗೆ ಬೈದ ಇನಿ ಕೇಂದ್ರ ನರೇಂದ್ರ ಮೋದಿಜಿನ ಸರ್ಕಾರ
ರಾಜ್ಯ ಯಡಿಯೂರಪ್ಪ 2 ವರ್ಷ ಸರ್ಕಾರ ಮಲ್ಪೇರಿ ಇತ್ತೆ ಬೊಮ್ಮಾಯಿನ ಸರ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಬಿಜೆಪಿ, ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್, ಶಾಸಕರು ಬಿಜೆಪಿ, ಜಿಲ್ಲಾ ಪಂಚಾಯತ್ ಬಿಜೆಪಿ, ತಾಲೂಕ್ ಪಂಚಾಯತ್ ಬಿಜೆಪಿ, ಗ್ರಾಮ ಪಂಚಾಯತ್ ಬಿಜೆಪಿ ಆಡಳಿತ ಉಳಿತಾನ ಎಂತ ಮಾತ ಪಿರೋಡದ ಕೆಲಸ ಮಂದಿನ ಕ್ಲಿಯರೊಂದಿಗೆ ಬೂತದ ಕಾರ್ಯಕರ್ತರು ಅಂಚಿನ ಬೂತದ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಬಂದಿದ್ದಾರೆ. ದೇವರಿಗೆ ಸರಿಯಾದ ಕಾರ್ಯಕರ್ತ ಯಾಕೆಂದ್ರೆ ಸ್ವಾರ್ಥ ಐತಿ. ಅಕಲು ಕಿಸೆಡ್ ಕಾಸು ಖರ್ಚು ಮಾಡ್ತದೆ, ಬೇಲೆಗೆ ರಜೆ ಪಾಡ್ದು, ಕಾಲೇಜಿಗೆ ರಜೆ ಪಾಡ್ದು ಕೆಲಸ ಮಾಡ್ತದೆ. ಬಿಜೆಪಿ ಅಭ್ಯರ್ಥಿನ ಗೆದ್ದದ ಕೊರಪನಂಚಿನ ಪ್ರಯತ್ನ ಮಲ್ಪೇರು. ಬಿಜೆಪಿ ನಾಯಕರ ಬಗ್ಗೆ ಅವಹೇಳನವಾದ ಪಾತ್ರ, ಬಿಜೆಪಿ ಪಾರ್ಟಿದ ಬಗ್ಗೆ ಅವಹೇಳನವಾದ ಪಾತ್ರ, ನಮ್ಮ ದೇವರನ ಬಗ್ಗೆ ಏನ ತತ್ವದ ಪಾತ್ರ ನಕಲ ಹೊಂದಿರು ವಿರುದ್ಧ ಗಲಾಟೆ ಮಲ್ಪೇರು, ಪೆಟ್ಟು ಮಲ್ಪೇರು, ಕೇಸ್ ಮಲ್ಪೇರು, ಜೈಲಿಗೆ ಹೋಗ್ಬೇರು. ಅಂಡ್ ಅಕ್ಕನ ಸ್ವಾರ್ಥ ಗೊತ್ತು. ಪಾರ್ಟಿಗೆ ಕೊಡೋದು, ಸಂಘಟನೆಗೆ ಕೊಡೋದು, ದೇಶಕ್ಕೆ ಕೊಡೋದು. ಇನ್ನು ಯಾವತ್ತೋ ಜನ ಸಂಘಟನೆಗೆ ಕೊಡೋದು, ಪಾರ್ಟಿಗೆ ಕೊಡೋದು, ಬಲಿದಾನ ತೂಕ ಮುಲ್ಕಿದ ಸುಖಾನಂದ ಶೆಟ್ಟರಪ್ಪು, ಬೆದ್ರದ ಪ್ರಶಾಂತ್ ಪೂಜಾರಿಗೂ, ಬಂಟ್ವಾಳದ ಶರತ್ ಪಡಿವಾಳಿಗೂ, ಕಾಟಿಬಳ್ಳದ ದೀಪಕ್ ರಾವ್ ನಾವು ಸಾವಿರಾರು ಜನ ಸಂಘಟನೆ ಬಕ್ಕ ಪಾರ್ಟಿ ಈತಕ್ಕೆ ಮುಂಟಾಕಲ ಸ್ವಂತ ಕಕ್ಕಲು ಮಲ್ದಿ ನಂತಿದೆ.